ಬೇಸಿಗೆಯ ತಾಪವು ದಿನದಿಂದ ದಿನಕ್ಕೆ ಹೆಚ್ಚಾಗಿದ್ದು ಎಲ್ಲೆಡೆ ನೀರಿನ ಮೂಲಗಳು ಬರಿದಾಗುತ್ತಿದೆ. ಕಾರ್ಕಳ ಪುರಸಭೆಗೆ ನೀರು ಪೂರೈಸುತ್ತಿರುವ ಮುಂಡ್ಲಿ ಜಲಾಶಯದಲ್ಲೂ ಗಣನೀಯವಾಗಿ ಜಲಮಟ್ಟ ಕುಸಿಯುತ್ತಿದ್ದು ಮಾರ್ಚ್ ಅಂತ್ಯದವರೆಗೆ ನೀರು ಸಿಗಬಹುದು ಎನ್ನಲಾಗುತ್ತಿದೆ. ಏಪ್ರಿಲ್ ಮೊದಲೇ ನೀರಿನ ರೇಷನಿಂಗ್ ಪ್ರಾರಂಭವಾಗುವ ಎಲ್ಲಾ ಸಾಧ್ಯತೆಗಳು ಕಂಡುಬಂದಿದೆ. ಸ್ವರ್ಣ ನದಿಗೆ ಮುಂಡ್ಲಿಯಲ್ಲಿ ನಿರ್ಮಿಸಿರುವ ಜಲಾಶಯದಿಂದ ನೀರನ್ನು ಸಂಗ್ರಹಿಸಿ ಅದನ್ನು ರಾಮಸಮುದ್ರದಲ್ಲಿ ಶೇಖರಣೆ ಮಾಡಿ ಅಲ್ಲಿ ಶುದ್ಧೀಕರಿಸಿ ಅಲ್ಲಿಂದ ಪುರಸಭೆಗೆ ನೀರನ್ನು ಪೂರೈಸಲಾಗುತ್ತದೆ. ಸದ್ಯಕ್ಕೆ ಅಣೆಕಟ್ಟಿನಲ್ಲಿರುವ ಶೇಖರಣೆಯಾಗಿರುವ ನೀರು ಕೇವಲ 10 ಅಡಿ ಮಾತ್ರ. ಈ ತಿಂಗಳ ಅಂತ್ಯದವರೆಗೆ ಈ ನೀರು ಸಾಕಾಗಬಹುದು. ಅಷ್ಟರೊಳಗೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ಬಾರದಿದ್ದರೆ ಪುರಸಭೆ ವ್ಯಾಪ್ತಿಯಲ್ಲಿ ನೀರಿನ ರೇಷನ್ನು ಪ್ರಾರಂಭವಾಗಲಿದೆ. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.